ವಾಕ್ ಮಾಡೋರು, ಸೈಕ್ಲಿಂಗ್ ಮಾಡೋರು ತುಂಬ ಜನ ಇದ್ದಾರೆ. ನಾವು ಅಂದ್ಕೊಳ್ಳೋದು ಎಲ್ಲರೂ ಚಳಿ ಅಂತ ಮನೇಲಿ ಕೂತಿರ್ತಾರೆ ಅಂತ. ಚಳಿ ಅಂತ ಕೂತಿದ್ದು ನಾವೇ ಮನೆಯಲ್ಲಿ. ಆಮೇಲೆ ತುಂಬ ಖುಷಿ ನನಗೇನು ಅಂದರೆ, ಅಮೆರಿಕಾನಲ್ಲಿರುವ ಗಂಡಸರುಗಳೆಲ್ಲ ಅವ್ರವ್ರ ಕೆಲಸ ಅವ್ರ ಮನೇಲಿ ಅವರೇ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಎಲ್ಲ ಡ್ಯೂಟಿ ಬಟ್ಟೆ ಒಗೆಯೋದ್ರಿಂದ ಹಿಡಿದು ವಾಷಿಂಗು ಎಲ್ಲ ಮಾಡ್ಕೊತಾರೆ. ಕನ್ನಡ ಕಲಿಯೋಣ ಬಾ, ಕರ್ನಾಟಕ ನೋಡೋಣ ಬಾ ಅನ್ನೋವಂಥ ಸಾಂಗು. ಬೇರೆ ದೇಶದಲ್ಲಿದ್ರೂ ಕನ್ನಡನ ಮರೀದೆ ಇಷ್ಟು ಚೆನ್ನಾಗಿ ಒಂದು ಸಾಂಗ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ನಿಮ್ಮೆಲ್ಲರೂ ಮುಂದೆ. ಸೊ ನೀವೆಲ್ಲರ ಅಪ್ರಿಷಿಯೇಷನ್ ಅದಕ್ಕೆ ಬೇಕೇ ಬೇಕು. ಇಲ್ಲಿರೋ ನೀರೆಲ್ಲ ಹಿಂಗಾಗಿ ನೋಡಿ ಐಸ್ ಪೀಸ್ ತೇಲ್ತಾ ಇದೆ ಅದರಲ್ಲಿ. ನೋಡಿದ್ರೇ ಒಳಗಡೆಯಿಂದ ಚಳಿ ಹತ್ಕೊಳತ್ತೆ, ಅಷ್ಟು ಕೋಲ್ಡ್ ಇದಾಗ್ಬಿಟ್ಟಿದೆ ನೀರು, ಫುಲ್ ಫ್ರೀಸ್ ಆಗಿಬಿಟ್ಟು. ನೀವು ಹೊಸದಾಗಿ ಟೊರೊಂಟೋಗೆ ಬಂದಿರೋರಾದರೆ ಮನೆ ರೆಂಟ್ ಮಾಡೋಕ್ಕೆ ಎಲ್ಲಿ ಅಂತ ಮನೆ ಹುಡುಕ್ತಾ ಇದ್ದೀರಾ ಅಂದರೆ, ಆರ್ ಇವಾಗ ತುಂಬ ವರ್ಷ ಆಗಿದೆ ಬಂದು ಒಂದು ಹೊಸ ಮನೆ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ನೀವು ಡಿಸೌಜಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಿಲ್ಲಿ ರಿಯಾಲ್ಟರ್ ಆಗಿದ್ದಾರೆ, ತುಂಬ ವರ್ಷದಿಂದ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸೊ ನಿಮಗೆ ಬೇಕಾಗಿರೋ ಥರ ಮನೆ ಹುಡುಕೋದ್ರಲ್ಲಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅವರೆಲ್ಲ ಒಂದು ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಏನೇ ಒಂದು ಮನೆಯ ಅವಶ್ಯಕತೆಗಳಿದ್ರೂ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲ ಆರಾಮಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ಸದ್ಯಕ್ಕೆ ಇವತ್ತು ನಮಗೆ ಸಂಡೇ ಈವ್ನಿಂಗ್ 3:30 ಆಗಿದೆ. ಎಲ್ಲೂ ಹೋಗಿರಲಿಲ್ಲ ಇಷ್ಟು ತುಂಬ ದಿನದಿಂದ, ಚಳಿ ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ನಾವು ಬರೀ ಗ್ರಾಸರಿ ಶಾಪಿಂಗ್ ಮಾತ್ರ ನಮ್ಮದು ವೀಕೆಂಡ್ ಔಟಿಂಗ್ ಆಗಿರ್ತಾ ಇತ್ತು. ಗ್ರಾಸರಿ ಶಾಪಿಂಗ್ ಹೋಗೋದಂದ್ರೇ ಒಂದು ಎಲ್ಲೋ ಹೋಗ್ತಾ ಇದ್ದೀವಿ ಅನ್ನೋ ಅಂತ ಒಂದು ಫೀಲ್. ಬಟ್ ಇವತ್ತು ಎಲ್ಲರೂ ಹೋಗೋಣ ಅಂತ ಅನಿಸ್ತು. ತುಂಬ ದಿನ ಆಯ್ತಲ್ಲ, ಚಳಿ ಇದ್ರೂ ಪರವಾಗಿಲ್ಲ, ಎಲ್ಲ ಫುಲ್ ಪ್ಯಾಕ್ ಮಾಡಿಕೊಂಡು ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ದೀವಿ. ಇವಾಗ ಇಲ್ಲೇ ಒಂದು ಹಂಬಬೇ ಅಂತ ಒಂದು ಜಾಗ ಇದೆ, ಅಲ್ಲಿ ವಾಟರ್ ಫ್ರಂಟ್ ಮತ್ತೆ ಒಂದು ಬ್ರಿಡ್ಜ್ ಎಲ್ಲ ಇದೆ, ತುಂಬ ಚೆನ್ನಾಗಿರೋದು, ಆರ್ಚ್ ಟೈಪ್ ಬ್ರಿಡ್ಜ್. ಸೊ ಅಲ್ಲೆಲ್ಲ ಅದೆಲ್ಲ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀವಿ. ಸದ್ಯಕ್ಕೆ ನಾವಿದ್ದೀವಿ ಹಂಬಬೇ ಶೋರ್ಸ್ ಅಲ್ಲಿ. ಹೌದು, ಇವರು ಈ ಜನ ಫುಲ್ ಪ್ಯಾಕ್ ಆಗಿದ್ದಾರೆ ಮೇಲಿಂದ ಕೆಳಗಡೆ. ಸೊ ಅವ್ರಿಗೆ ಸಮ್ಮರ್ ಥರ ಫೀಲ್ ಆಗ್ತಾ ಇದೆ ಅಂತೆ. ಆ ಥರ ಏನೂ ಇಲ್ಲ, -10 ಇದೆ ಟೆಂಪ್ರೇಚರು. -10 ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸ್ನೋ ಬಿದ್ದಿರೋದೆಲ್ಲ ಹಾಗೆ ಇದೆ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಲೇಕ್ ಒಂಟೇರಿಯೋ. ಕೆಲವೊಂದು ಕಡೆ ಆ ನೀರು ಫ್ರೀಸ್ ಆಗಿಬಿಟ್ಟಿದೆ ಕಂಪ್ಲೀಟಾಗಿ, ಅಂದರೆ ಅದು ಅಲ್ಲಿ ನೀರಿದೆ ಅಂತಲೇ ಅನಿಸಲ್ಲ, ಅಷ್ಟು ಫುಲ್ ಫ್ರೀಸ್ ಆಗಿದೆ. ಇಲ್ಲಿ ಆ ಥರ ಆಗಿಲ್ಲ ಅಷ್ಟೊಂದು, ಇಲ್ಲಿ ಕ್ಲಿಯರ್ ಇದೆ ನೀರಿನ. ಸೊ ಅಲ್ಲಿ ದೂರದಲ್ಲಿ ನಮ್ಮ CN ಟವರ್ ಆಮೇಲೆ ಇದೆಲ್ಲ ಕಾಣಿಸ್ತಾ ಇದೆ. ನಾವು ಸದ್ಯಕ್ಕೆ ಇವಾಗ ಹೋಗ್ತಾ ಇರೋದು ಅಲ್ಲೊಂದು ಬ್ರಿಡ್ಜ್ ಇದೆ, ಆರ್ಚ್ ಬ್ರಿಡ್ಜ್, ತುಂಬ ಬ್ಯೂಟಿಫುಲ್ ಆಗಿದೆ. ಅದ್ರ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ವಾಕ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವಾಗಲೂ ನಾವು ಅಂದ್ಕೊಂಡ್ವಿ ತುಂಬ ಚಳಿ ಇರುತ್ತೆ ಅಂತ, ಏನು ಜನ ಇರಲ್ಲ ಅಂತ. ಬಟ್ ಆ್ಯಕ್ಚುಲಿ ಇಲ್ಲಿ ಚಳಿ ಇದ್ರೂ ವಾಕ್ ಮಾಡೋರು, ಸೈಕ್ಲಿಂಗ್ ಮಾಡೋರು ತುಂಬ ಜನ ಇದ್ದಾರೆ. ನಾವು ಅಂದ್ಕೊಳ್ಳೋದು ಎಲ್ಲರೂ ಚಳಿ ಅಂತ ಮನೇಲಿ ಕೂತಿರ್ತಾರೆ ಅಂತ. ಚಳಿ ಅಂತ ಕೂತಿದ್ದು ನಾವೇ ಮನೆಯಲ್ಲಿ. ಎಲ್ಲರೂ ಆರಾಮಾಗಿ, ಈವನ್ ಚಿಕ್ಕ ಮಕ್ಕಳು ಕೂಡ ಅವ್ರನ್ನೂ ಕರ್ಕೊಬಂದು ಇಲ್ಲಿ ವಾಕ್ ಅದು ಇದು ಅಂತ ಮಾಡ್ತಾ ಇದ್ದಾರೆ. ಬಟ್ ನೀರು ಹತ್ರ ಬಂದಿದ ತಕ್ಷಣ ಒಂದು ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ. ಅದು ಪರವಾಗಿಲ್ಲ, ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಅಲ್ಲ ರೇಂಜ್? ಇದನ್ನು ಸಮ್ಮರಲ್ಲಿ ನೋಡಿದಾಗ ಅದೊಂಥರ ಬ್ಯೂಟಿ, ಅದು ಒಂದು ಬೇರೆನೇ ಥರ. ಅದೇ ಇವಾಗ ಫುಲ್ ವೈಟಲ್ಲಿ ಕವರ್ ಆಗಿರೋದು ನೋಡ್ತಿದ್ರೆ ಅದು ಇನ್ನೊಂಥರ ಬ್ಯೂಟಿ.
ಒಂಥರ ಹೇಳೋಕ್ಕಾಗೋದಿಲ್ಲ. ಅದು ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ. ಈ ನೀರು, ಸ್ನೋ, ಮತ್ತು ಅಲ್ಲಿ ಸ್ಕೈಲೈನ್ ಕಾಣಿಸ್ತಾ ಇರೋದು ಸೂಪರಾಗಿ ಕಾಣಿಸುತ್ತೆ. ನಿಂಗೆ ಚಳಿ ಆಗ್ತಾ ಇದೆಯಾ? ಇಲ್ಲ, ಥ್ಯಾಂಕ್ ಗಾಡ್. ಅವನಿಗೆ ಯಾವಾಗಲೂ ಚಳಿ ಆಗೋದು ಫಸ್ಟು. ಅಯ್ಯೋ ಚಳಿ ಆಗ್ತಾ ಇದೆ ಮನೆಗೆ ಹೋಗೋಣ ಅಂತ ಹೇಳಕ್ಕೆ ಶುರು ಮಾಡ್ತಾನೆ. ಅವನು ಆ ಥರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಅಲ್ಲಿ ನಿಲ್ಲಕ್ಕೆ ಮನಸ್ಸು ಬರಲ್ಲ. ಆಮೇಲೆ ಅವನಿಗೆ ಕಷ್ಟ ಆಗ್ತಾ ಇದೆ ಅಂತ. ಸೊ ಇವಾಗ ಅವ್ನು ಫೈನ್ ಆಗಿರೋದ್ರಿಂದ ನಮಗೂ ಆರಾಮಾಯಿತು. ಇದು ನಾವು ಯಾವಾಗಲೂ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಇದು ಚೆನ್ನಾಗಿದೆಲ್ಲ ಅಲ್ಲಿ ಹೋಗಬೇಕು ಅಂತ ಯಾವಾಗಲೂ ಅಂದ್ಕೋತಾ ಇದ್ವಿ. ಫೈನಲಿ ಇವತ್ತು ಟೈಮ್ ಬಂದಿದೆ ನಮಗೆ ಈ ಚಳಿಯಲ್ಲಿ. ಹಂಬರ್ಬೇ ಆರ್ಚ್ ಬ್ರಿಡ್ಜಲ್ಲಿ ಇದ್ದೀವಿ. ಚಳಿ ಇದೆ ಇಲ್ಲಿ, ಬಿಕಾಸ್ ನೀರು ಮಿಡ್ಲಲ್ಲಿರೋದ್ರಿಂದ. ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಇಲ್ಲಿ ಹತ್ರ. ಆ್ಯಕ್ಚುಲಿ ಇಲ್ಲಿರೋ ನೀರೆಲ್ಲ ಹಿಂಗಾಗಿ ನೋಡಿ ಐಸ್ ಪೀಸ್ ತೇಲ್ತಾ ಇದೆ ಅದರಲ್ಲಿ. ನೋಡಿದ್ರೇ ಒಳಗಡೆಯಿಂದ ಚಳಿ ಹತ್ಕೊಳ್ಳುತ್ತೆ, ಅಷ್ಟು ಕೋಲ್ಡ್ ಇದಾಗ್ಬಿಟ್ಟಿದೆ ನೀರು, ಫುಲ್ ಫ್ರೀಸ್ ಆಗಿಬಿಟ್ಟು. ನಾನು ನಿಮಗೆಲ್ಲ ಇನ್ನೂ ಒಂದು ವಿಷಯ ಹೇಳಬೇಕು. ಅದೇನು ಅಂದರೆ ಟೊರೊಂಟೋಲಿ ಇಲ್ಲಿ ಒಂದು ಸ್ವಭಾವ ಅನ್ನುವಂಥ ಒಂದು ಗ್ರೂಪ್ ಇದೆ, ಒಂದು ಲಲಿತ ಕಲಾ ವೇದಿಕೆ. ಇದರಲ್ಲಿ ಅಂದರೆ ಇದೊಂದು ಸಂಗೀತ ಪ್ರಿಯರ ಒಂದು ತಂಡ. ಇದು ಇದರಲ್ಲಿರುವಂಥ ಎಲ್ಲ ಗಾಯಕರು ಮತ್ತು ಮ್ಯೂಸಿಕ್ ಕಂಪೋಸರ್ಸ್ ಅವರೆಲ್ಲ ಸೇರಿಕೊಂಡು ಒಂದು ತುಂಬ ಚೆನ್ನಾಗಿರೋ ಒಂದು ಹಾಡು ಕ್ರಿಯೇಟ್ ಮಾಡಿದ್ದಾರೆ, ಒಂದು ಹಾಡು ಮಾಡಿದ್ದಾರೆ, ಕನ್ನಡ ಕಲಿಯೋಣ ಬಾ ಅಂತ. ಲಾಸ್ಟ್ ಟೈಮ್ ಕೂಡ ನಾನು ಇದೇ ಥರ ಒಂದು ನಿಮ್ಮ ಹತ್ರ ಹೇಳಿದ್ದೆ, ಒಂದು ಸಾಂಗ್ ಮಾಡಿದ್ದಾರೆ, ಅದನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಕೊಟ್ಟಿದ್ದೆ. ಅದು ಉಸಿರಾಗಲಿ ಕರ್ನಾಟಕ ಅನ್ನೋವಂಥ ಸಾಂಗ್ ಆಗಿತ್ತು. ಇದು ಇವಾಗ ಕನ್ನಡ ಕಲಿಯೋಣ ಬಾ ಅನ್ನೋವಂಥ ಒಂದು ಸಾಂಗನ್ನು ರಿಲೀಸ್ ಮಾಡಿದ್ದಾರೆ. ಅದು ನಿನ್ನೆ ಅಷ್ಟೇ TS ನಾಗಾಭರಣ ಅವರ ಕೈಯಲ್ಲಿ ರಿಲೀಸ್ ಆಯಿತು. ತುಂಬ ಚೆನ್ನಾಗಿ ಮೂಡಿಬಂದಿದೆ ಈ ಸಾಂಗ್. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಇದೆ ಈ ಸಾಂಗ್. ಸೊ ನೀವು ದಯವಿಟ್ಟು ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸರಿ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ, ಕನ್ನಡದ ಬಗ್ಗೆ ಆಗಿರೋದ್ರಿಂದ. ಸೊ ನಾನು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನನಗೆ ಆ್ಯಕ್ಚುಲಿ ಮಾತಾಡೋಕ್ಕೆ ಜಾಸ್ತಿ ಆಗ್ತಿಲ್ಲ. ಏನಾಗ್ತಾ ಇದೆ ಅಂದರೆ ತುಂಬ ಫ್ರೀಸ್ ಆಗಿಬಿಟ್ಟು ನಾಲ್ಗೆ ಹೊರಡ್ತಾ ಇಲ್ಲ ಚಳಿಯಲ್ಲಿ. ಕನ್ನಡ ಕಲಿಯೋಣ ಬಾ, ಕರ್ನಾಟಕ ನೋಡೋಣ ಬಾ ಅನ್ನೋವಂಥ ಸಾಂಗು. ನಿಮಗೆ ಆಶ್ಚರ್ಯ ಆಗ್ಬೋದು, ಇದರ ಲಿರಿಕ್ಸ್ ಬರ್ತಿರೋರು ಇಲ್ಲಿರೋವಂಥ ಕನ್ನಡಿಗರೇ, ಕಂಪೋಸ್ ಮಾಡಿರೋರು ಇಲ್ಲಿರೋ ಕನ್ನಡಿಗರೇ, ಹಾಡಿರೋದು ಇಲ್ಲಿರೋ ಮಕ್ಕಳು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಇಲ್ಲಿ ಈ ಥರ ದೇಶ ಬಿಟ್ಟು ಬೇರೆ ದೇಶದಲ್ಲಿದ್ರೂ ಕನ್ನಡನ ಮರೀದೆ ಇಷ್ಟು ಚೆನ್ನಾಗಿ ಒಂದು ಸಾಂಗ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ನಿಮ್ಮೆಲ್ಲರ ಮುಂದೆ. ಸೊ ನಿಮ್ಮೆಲ್ಲರ ಅಪ್ರಿಷಿಯೇಷನ್ ಅದಕ್ಕೆ ಬೇಕೇ ಬೇಕು. ಸೊ ಖಂಡಿತವಾಗ್ಲೂ ಹೋಗಿ ನೋಡಿ ಒಂದ್ಸರಿ. ಸೊ ಇವಾಗ ನೀವು ಆ ಸಾಂಗ್ ನೋಡ್ಕೊಂಡು ಬಂದಿದ್ರೆ ಇನ್ನೂ ಒಂದು ವಿಷಯ ಇದೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ. ಅದು ಏನು ಅಂದರೆ ನಿನ್ನೆ ನಮಗಿಲ್ಲಿ ಜಗ್ಗೇಶ್ ಅವ್ರ ಜೊತೆ ಲೈವ್ ಇಂಟ್ರಾಕ್ಷನ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಇಲ್ಲಿ ಡ್ರೀಮ್ಸ್ ಮೀಡಿಯಾ ಅನ್ನುವಂಥ ಒಂದು ಮೀಡಿಯಾ ಹೌಸ್ ಇದೆ, ಅವ್ರ ಕಡೆಯಿಂದ ಅರೇಂಜ್ ಮಾಡಿದ್ರು. ಜಗ್ಗೇಶ್ ಅವ್ರದ್ದು ಹೊಸ ಮೂವಿ ಬರ್ತಾ ಇದೆ ತೋತಾಪುರಿ ಅಂತ. ಅದ್ರದ್ದು ಒಂದು ಸಾಂಗ್ ಕೂಡ ಆಲ್ರೆಡಿ ತುಂಬಾ ಫೇಮಸ್ ಆಗಿದೆ, ಲೈಕ್ ಒಂದು 8 ಮಿಲಿಯನ್ ವ್ಯೂಸ್ ಏನೋ ಆಗಿದೆ ಒಂದು 2 ಡೇಸಲ್ಲಿ ಐ ಥಿಂಕ್. ಸೊ ತುಂಬ ಚೆನ್ನಾಗಿದೆ ಆ ಸಾಂಗು. ಅದ್ರ ಜೊತೆಗೆ ಮೂವಿ ಪ್ರಮೋಷನ್ಗೋಸ್ಕರ ಅಂತ ಅವರು ನಮ್ಮ ಜೊತೆ ಎಲ್ಲ ಲೈವ್ ಇಂಟ್ರಾಕ್ಷನ್ ಮಾಡೋಕ್ಕೆ ಬಂದಿದ್ರು. ಸೊ ನಿನ್ನೆ ಝೂಮಲ್ಲಿ ಅವ್ರ ಜೊತೆ ಮಾತಾಡೋ ಅವಕಾಶ ಇತ್ತು ನಮಗೂ. ಸೊ ತುಂಬ ಚೆನ್ನಾಗಾಯಿತು ಆ ಪ್ರೋಗ್ರಾಮು. ನಮಗೆ ಇಲ್ಲಿ ನೈಟ್ ಇತ್ತು, ಅವ್ರಿಗೆ ಬೆಳಗ್ಗೆ ಲೈಕ್ 8:30 ಹಂಗೆಲ್ಲ ಬಂದಿದ್ರು. ತುಂಬ ಒಂದು 200 ಪೀಪಲ್ ವಾಚ್ ಮಾಡ್ತಾ ಇದ್ರು ಝೂಮಲ್ಲಿ. ಆ್ಯಂಡ್ ಎಲ್ಲ ತುಂಬ ಒಂದು 20 ಯೂಟ್ಯೂಬ್ ಚಾನಲ್ಸಲ್ಲಿ ಲೈವ್ ಬೇರೆ ಆಗಿತ್ತು ಅದು. ಸೊ ತುಂಬ ಚೆನ್ನಾಗಿತ್ತು ಇವೆಂಟು. ನಮಗಂತೂ ನಕ್ಕು ಸಾಕಾಯಿತು. ಕೇಳಬೇಕಾ ಜಗ್ಗೇಶ್ ಅಂದರೆ
ನವರಸ ನಾಯಕ, ಕಾಮಿಡಿ ಅಂದರೆ ಜಗ್ಗೇಶ್ ಆ ಥರ ಒಂದು ಹೀರೋ ಅವರು. ಸೊ ಏನೇ ಮಾತಾಡಿದ್ರು ಅದಕ್ಕೊಂದು ಮೀನಿಂಗ್ ಇರುತ್ತೆ. ಆಮೇಲೆ ತುಂಬ ಕಾಮಿಡಿ ಮಾಡ್ಕೊಂಡು ಮಾತಾಡಿದ್ರು. ಸೊ ತುಂಬ ಖುಷಿ ಆಯ್ತು ನಮಗಂತೂ. ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ತೋತಾಪುರಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು ಮೂವಿ. ಅವರಿಗೆ ತುಂಬ ಹೋಪ್ಸ್ ಇದೆ ಈ ಮೂವಿ ಬಗ್ಗೆ. ಸೊ ಬಂದಾಗ ನೀವು ರಿಲೀಸ್ ಆದಾಗ ನೀವು ಖಂಡಿತವಾಗ್ಲೂ ಹೋಗಿ ನೋಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನೆನ್ನೆ ಇಂಟ್ರಾಕ್ಷನ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಈ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆ ತಮ್ಮಲ್ಲಿ ಒಂದು ವಿನಂತಿ ಮಾಡ್ತೀನಿ. ನೀವು ಇಷ್ಟು ಪ್ರೀತಿಸಿದಂಥ ಒಂದು ಆತ್ಮ ನಮ್ಮ ಪುನೀತ್ ರಾಜ್ಕುಮಾರು, ಈ ವರ್ಷ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಸೊ ಹಾಗಾಗಿ ಮೊದಲು ಅವರಿಗೆ ನಾವು ಒಂದು ಮೌನ ಆಚರಣೆ ಮಾಡಿ ನಾವು ಈ ಕಾರ್ಯಕ್ರಮ ಶುರು ಮಾಡೋಣ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾವು ಎಲ್ಲ ಮಾತಾಡಿಕೊಂಡು ಮಂತ್ರಾಲಯಕ್ಕೆ ಹೋದ್ವಿ. ನಾವು ಏಪ್ರಿಲ್ ಮಂತ್ರಾಲಯಕ್ಕೆ ಹೋದಾಗ ಅವನು ಸಾಯೋದಕ್ಕೆ 5 ತಿಂಗಳು ಮುಂಚೆ ಮಂತ್ರಾಲಯಕ್ಕೆ ಹೋದಾಗ ಇಟ್ ವಾಸ್ ನಾನು ಮರೆಯೋಕ್ಕೆ ಆಗದೆ ಇರೋಂಥ ಒಂದು ಜರ್ನಿ. ಇಲ್ಲಿ ಮಾತಾಡೋಕ್ಕೆ ಶುರು ಮಾಡಿದವರು 450 ಕಿಲೋಮೀಟ್ರ್ ಮಾತಾಡ್ತಾ ನಗ್ತಾ ಸಂತೋಷ ಪಟ್ಕೊಂಡು ಹೋದ್ವಿ. ಅಲ್ಲೂ ಕೂಡ ನಾನು ಶ್ರೀಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬೃಂದಾವನದಲ್ಲಿ ಒಳಗಡೆ ಇನ್ನರ್ ಪರಿಕ್ರಮ ಆತನಿಗೆ ಮಾಡಿಸ್ಬೇಕು ಅಂತ ಹೇಳಿ ಇನ್ನರ್ ಪರಿಕ್ರಮ ಮಾಡಿದ್ವಿ. ಆಗ ಅವನು ಆಡಿದಂಥ ಮಾತು ಇನ್ನೂ ನನ್ನ ಮನಸ್ಸಿನಲ್ಲೇ ಇದೆ. ನಾನು ಸಾಯೋವರೆಗೂ ಹೋಗೋದಿಲ್ಲ. ಅಣ್ಣ ಏನಣ್ಣ ಇಷ್ಟು ಮೈಯೆಲ್ಲ ಜುಮ್ ಅನ್ನತ್ತೆ, ರಾಯರು ಬೃಂದಾವನ ಪಕ್ಕದಲ್ಲಿ ನಡೀತಾ ಇದ್ದರೆ ನೀವು ಎಷ್ಟು ಪುಣ್ಯವಂತರಣ, ಇಲ್ಲಿ ಈ ಥರ ಸೇವೆ ಮಾಡ್ತೀರಿ ನೀವು ಅಂತ. ನಿಮ್ಮ ತಂದೆಯವರಪ್ಪ ಅದೆಲ್ಲ. ಅವರು ಎಷ್ಟು ಇವತ್ತು ಅವರು ಕಾಲವಾಗಿ ಹೋದರೂ ಕೂಡ ರಾಯರ ಬಗ್ಗೆ ಅವರು ಹಾಡಿರುವಂಥ ಹಾಡಿದೆಯಲ್ಲ ಅದು ಜೀವಂತವಾಗಿ ಅವರಿದ್ದಾರೆ. ಕಲಾವಿದರಿಗೆ ಅದೇ ದೊಡ್ಡ ಸೌಭಾಗ್ಯ. ಈ ನಮ್ಮ ದೇಹಕ್ಕೆ ಸಾವು ಬರುತ್ತೆ ವಿನಃ ನಮ್ಮ ಕೃತಿಗೆ, ಕಲೆಗೆ, ನಮ್ಮ ಒಂದು ಸಾಧನೆಗೆ ಬರೋದಿಲ್ಲ. ಇದೇ ಕಲಾವಿದರಿಗೆ ವಿಶೇಷವಾದ ಗಿಫ್ಟ್. ನಾವುಗಳು ನಮ್ಮ ಭಾಷೆನ, ಅದು ವಿಶೇಷವಾಗಿ ನಾನು ತುಂಬ ಹೆಮ್ಮೆ ಇದೆ ನನಗೆ. ಸಪ್ತ ಸಾಗರದ ಆಚೆ ಇರುವಂಥ ನಮ್ಮ ಕನ್ನಡಿಗರನ್ನ ನೋಡಿದ್ರೆ ನನಗೆ, ಯಾಕಂದರೆ ಪರ್ಸ್ನಲಿ ನಾನು ಸಾಕಷ್ಟು ಬಾರಿ US ಗೂ ಬಂದಿದ್ದೀನಿ, ಎಲ್ಲರನ್ನೂ ನಾನು ಭೇಟಿ ಮಾಡಿದ್ದೀನಿ. ಬಹುಶಃ ಇಲ್ಲಿ ನಾವು ಆಚರಣೆ ಮಾಡದೇ ಇರೋಂಥದ್ದೆಲ್ಲ ಅಲ್ಲಿ ಮಾಡ್ತಾರೆ. ನೀವು ಪ್ರತಿಯೊಂದು ಹಬ್ಬಗಳನ್ನ ಮಾಡ್ತೀರಿ, ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನ ಮಾಡ್ತೀರಿ, ಮತ್ತು ಮಕ್ಕಳಿಗೆ ಕಡ್ಡಾಯ ಯಾವುದಾದ್ರು ಒಂದು ಸಂಗೀತನೋ ನೃತ್ಯನೋ ಯಾವುದೋ ಒಂದು ಮಾಡ್ತೀರಿ. ಆಮೇಲೆ ನೀವೆಲ್ಲ ಗೆಟ್ ಟುಗೆದರ್ ಮಾಡಿದಾಗ ಅದು ನೋಡೋಕ್ಕೆ ಒಂದು ಆನಂದ. ಎಲ್ಲ ಫ್ಯಾಮಿಲಿ ಜೊತೆ ಸೇರ್ತೀರಿ, ಎಲ್ಲೆಲ್ಲಿರ್ತೀರೋ ಪಾಪ. ಇದು ನಮ್ಮ ಭಾಷೆ. ಅದು ಎಲ್ಲಿಂದ ಆ ಪ್ರೀತಿನ ಹುಡ್ಸೋಕ್ಕೆ ಸಾಧ್ಯ ಅಂತ ಅಂದರೆ ನಾವು ನಮ್ಮ ಮನಸ್ಸುಗಳಲ್ಲಿ ಕನ್ನಡನ ಡೆವಲಪ್ ಮಾಡಬೇಕು. ವಿ ಶುಡ್ ಟಾಕ್ ಕನ್ನಡ. ಮನೆ ಒಳಗಡೆ ಕನ್ನಡ ಮಾತಾಡಬೇಕು. ಅದು ತುಂಬ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ಎಲ್ರಿಗೂ ಗೊತ್ತಿರೋದೆ, ನನ್ನ ಸೊಸೆ ಬಂದು ಶಿ ಇಸ್ ಫ್ರಮ್ ಹಾಲೆಂಡ್. ನನ್ನ ಮಗಂದು ತೋತಾಪುರಿನೂ ನೀವು ಕುತ್ಕೊಂಡು ನೋಡಿದ್ರೆ ನನ್ನ ಪ್ರಕಾರ ನೀವು ಅಮೇರಿಕಲ್ಲಿ ನಗೋದು ನನಗೆ ಇಂಡಿಯಾದಲ್ಲಿ ಕೇಳಿಸುತ್ತೆ. ಅಷ್ಟು ನಗ್ತೀರಿ ನೀವು, ಅಷ್ಟು ನಗ್ತೀರಿ ಅಂದರೆ ನಂಗೆ ಯಾವ್ಯಾವ ಸೀನ್ ನೀವೆಲ್ಲ ನಗ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ ಆ ಸ್ಕ್ರಿಪ್ಟು. ನಾನಂತೂ ಕಾಯ್ತಾ ಇದ್ದೀನಿ. ಈ ಪ್ಯಾಂಡಮಿಕ್ಗೆ ಎಷ್ಟು ಶಪಿಸ್ತಾ ಇದ್ದೀನಿ ನಾನು ಅಂದರೆ, ಇಲ್ಲ ಅಂದಿದ್ರೆ 1.5 ವರ್ಷದ ಕೆಳಗೆ ಆ ಸಿನಿಮಾ ಬಂದು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ನಂಗೆ ತುಂಬ ಇಷ್ಟವಾದಂಥದ್ದು ಏನು ಅಂತಂದರೆ, ನಾನು ಮಾಡಿದಂಥ ಸಿನಿಮಾ ಯಾವುದೇ ಇರಲಿ ಯಾರಿಗೂ ಗೊತ್ತಿದ್ದಂಗೆ ಥಿಯೇಟ್ರಲ್ಲಿ ಹೋಗಿ ಕರ್ಟನ್ ಹಿಂದೆ ಬಚ್ಚಿಕೊಂಡು ನೋಡ್ತಾ ಇರ್ತೀನಿ. ಏನು ಅಂದರೆ ಮನ ಬಿಚ್ಚಿ ಜನ ನಗ್ತಾರಲ್ಲ, ನಾನು ದೇವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನಕ್ಕೆ ನಾನು ನಗಿಸುವಂಥ ಸೌಭಾಗ್ಯ ದೇವರೇ ನಂಗೆ ಕೊಟ್ಬಿಟ್ಟಿದ್ಯಾ ಅಂತೇಳಿ. ಆಮೇಲೆ ತುಂಬ ಖುಷಿ ನನಗೇನು ಅಂದರೆ, ಅಮೆರಿಕಾನಲ್ಲಿರುವ ಗಂಡಸರುಗಳೆಲ್ಲ ಅವ್ರವ್ರ ಕೆಲಸ ಅವ್ರ ಮನೇಲಿ ಅವರೇ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಎಲ್ಲ ಡ್ಯೂಟಿ ಬಟ್ಟೆ ಒಗೆಯೋದ್ರಿಂದ ಹಿಡಿದು ವಾಷಿಂಗು ಎಲ್ಲ ಮಾಡ್ಕೊತಾರೆ. ಅಂದರೆ ಅಷ್ಟು ಚೆನ್ನಾಗಿ ಹೆಣ್ಮಕ್ಳು ಟ್ರೈನ್ ಮಾಡಿಕೊಂಡ್ಬಿಟ್ಟವ್ರೆ. ಏನು ನೀವು ನಾವೆಲ್ಲ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ನೀವು ಇಷ್ಟು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ, ನೀವು ಪಾತ್ರೆ ತೊಳಿಬೇಕು, ಇದು ತೊಳಿಬೇಕು, ಅದು ಇಲ್ಲಾಂದರೆ ಹೌ ಮ್ಯಾನ್ ಅಂತೆಲ್ಲ ಪ್ರಶ್ನೆ ಕೇಳ್ಬಿಟ್ಟಿದ್ದೆ ಅಷ್ಟ. ಯಾಕೆ ಗುರು ಬೇಕು ಇವಳು ಕಾಟ ಅಂದ್ಬಿಟ್ಟು ನಾನು ನೋಡ್ತೀನಿ. ಏನು ಅದ್ಭುತವಾಗಿ ಗಂಡಸರು ಈಚೆ ಬರ್ಬೇಕಾದ್ರೆ ನಂತರ ಎಲ್ಲ ಸೂಟ್ ಗೀಟೆಲ್ಲ ಹಾಕೊಂಡು ಎಲ್ಲ ಆರಾಮ. ಆಮೇಲೆ ನೀವು ನೋಡಿದ್ರೆ ಅಡುಗೆ ಮನೆ ತೊಳಿತಾ ಇರ್ತಾರೆ. ಸರ್, ನೀವು ಇಷ್ಟೆಲ್ಲ ರೋಲ್ ಮಾಡಿದ್ದೀರಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ನಿಮ್ಮ ಇನ್ಸ್ಪಿರೇಷನ್ ಯಾರು ಮತ್ತೆ ನಿಮ್ಮ ಫೇವರೇಟ್ ರೋಲ್ ಯಾವುದು ಇದುವರೆಗೆ ನೀವು ಮಾಡಿರೋ? ನನ್ನ ಇನ್ಸ್ಪಿರೇಷನ್ ದ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್. ನನ್ನ ಇನ್ಸ್ಪಿರೇಷನ್ ಅವರೇ. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮಮ್ಮ ತೋರಿಸಿದ್ದ ಅವ್ರ ಪಿಕ್ಚರ್ ಬೇಡ್ರ ಕಣ್ಣಪ್ಪ ಇಂದ ಹಿಡಿದು
ಎಲ್ಲ ಅವರ ಸಿನಿಮಾಗಳನ್ನ ನೋಡಿ ನಾನು ತುಂಬ ಆಸೆಯಿಂದ, ನಾನು ಅವ್ರ ಗ್ರೇಟೆಸ್ಟ್ ಫ್ಯಾನ್ ನಾನು. ಆಮೇಲೆ ನನ್ನ ಸೌಭಾಗ್ಯ ಅವ್ರ ಜೊತೆ 18 years 1 to 1 ಇದ್ದವು ನಾನು. ಅವರಿಂದ ಎಷ್ಟೋ ಜೀವನ ಪಾಠ ಕಲ್ತಿದ್ದೀನಿ. ಅವರಿಂದ ಕನ್ನಡ ಹೆಂಗೆ ಸ್ಪಷ್ಟವಾಗಿ ಮಾತಾಡಬೇಕು ತಿಳ್ಕೊಂಡಿದ್ದೀನಿ. ಅವರಿಂದ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ, ನಟನೆ ಬಗ್ಗೆ ತಿಳ್ಕೊಂಡಿದ್ದೀನಿ, ಮ್ಯೂಸಿಕ್ ಬಗ್ಗೆ ತಿಳ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸದ್ಯಕ್ಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವಾಗ ಸದ್ಯ ಮನೆಗೆ ಹೋಗ್ತಾ ಇದ್ದೀವಿ ನಾವು, ರಿಟರ್ನ್ ಟೆಂಪಲ್ಗೆ ಹೋಗ್ಬಿಟ್ಟು ಒಂದು. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಅಲ್ವಾ ರೇಯಂಶ್? ಎಂಡ್ ಮಾಡ್ತೀಯಾ ವಿಡಿಯೋನ? ಮಾಡು.